ತುಳು ಭಾಷೆ ಮತ್ತು ಸಂಸ್ಕೃತಿಯನ್ನು ಪ್ರಚಾರಪಡಿಸುವ ನಿಟ್ಟಿನಲ್ಲಿ ಕೇರಳ ತುಳು ಅಕಾಡೆಮಿ ನೂತನ ಚಿಂತನೆಗಳನ್ನು ಸಿದ್ಧಪಡಿಸುತ್ತಿದೆ. ಭಾಷಾ ಅಲ್ಪಸಂಖ್ಯಾತ ತುಳು ಜನರ ಕಲಾ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಮಾಜಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನೂತನವಾಗಿ ಆಯ್ಕೆಯಾಗಿರುವ ಕೆಆರ್ ಜಯಾನಂದ್ ಅವರನ್ನೊಳಗೊಂಡ ಸಮಿತಿ ತಿಳಿಸಿದೆ. ಕೋವಿಡ್ ಹರಡುವಿಕೆಯ ಪರಿಣಾಮ ಕಳೆದ 3 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಅಕಾಡೆಮಿಯ ಚಟುವಟಿಕೆಗಳು ಈಗ ಸಕ್ರಿಯಗೊಳ್ಳಲಿವೆ ಎಂದು ತುಳು ಅಕಾಡೆಮಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಕೆಆರ್ ಜಯಾನಂದ್ ತಿಳಿಸಿದ್ದಾರೆ. ತುಳುನಾಡಿನ ಇತಿಹಾಸ ಇದುವರೆಗೆ ಅಧಿಕೃತವಾಗಿ ದಾಖಲಾಗಿಲ್ಲ. ಕನ್ನಡ ಪ್ರದೇಶಕ್ಕೆ ಸಂಬಂಧಿಸಿ ಇತಿಹಾಸವಿದ್ರೂ ಬೇಕಲದವರೆಗೆ ಇರುವ ಹಳೆ ತುಳುನಾಡಿನ ಕುರಿತಾದ ದಾಖಲೆಗಳು ಇಲ್ಲ. ಈ ಎಲ್ಲ ಚರಿತ್ರೆಗಳನ್ನು ಒಳಗೊಂಡಿರುವ ಪ್ರತ್ಯೇಕ ವಿಶೇಷಾಂಕವನ್ನು ತುಳು ಅಕಾಡೆಮಿ ಬಿಡುಗಡೆ ಮಾಡಲಿದೆ ಎಂದಿದ್ದಾರೆ. ಅಕಾಡೆಮಿಯ ಆರಂಭದ ದಿನಗಳಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಗಳನ್ನು ಇನ್ನಷ್ಟು ಕ್ರಿಯಾತ್ಮಕವಾಗಿ ಮತ್ತೊಮ್ಮೆ ನಡೆಸಲಾಗುವುದು. ತುಳುವಿನ ರಾಷ್ಟ್ರೀಯ ಹಬ್ಬ ಇದರಲ್ಲಿ ಪ್ರಮುಖವಾದುದು. ರಾಷ್ಟ್ರಮಟ್ಟದಲ್ಲಿ ತುಳು ಭಾಷೆ ಮತ್ತು ಸಂಸ್ಕೃತಿಗಾಗಿ ದುಡಿಯುವವರನ್ನು ಇದರ ಭಾಗವಾಗಿ ಪರಿಗಣಿಸಲಾಗುವುದು. ತುಳು ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಾಮಾಣಿಕವಾಗಿ ತಿಳಿದಿರುವ ತಜ್ಞರನ್ನು ಜತೆಗೂಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ವಿಚಾರ ಸಂಕಿರಣಗಳನ್ನು ಏರ್ಪಡಿಸಲಾಗುವುದು. ತುಳು ಸಂಸ್ಕೃತಿಯಲ್ಲಿ ಪ್ರಮುಖವಾದ ತಿಂಗಳು ಮಲಯಾಳ ತಿಂಗಳ ಕರ್ಕಾಟಕ. ತುಳು ಜನರಿಗಾಗಿ ಈ ತಿಂಗಳಿನಲ್ಲಿ ಗ್ರಾಮೋತ್ಸವಗಳನ್ನು ಏರ್ಪಡಿಸಲಾಗುವುದೆಂದು ಕೆಆರ್ ಜಯಾನಂದ್ ತಿಳಿಸಿದ್ದಾರೆ. ಕೇರಳ ತುಳು ಅಕಾಡೆಮಿ ನೇತೃತ್ವದ ಬರ್ಪಣ 1 ವರ್ಷ ಕಾಲ ನಮ್ಮ ತುಳುನಾಡದ ಚಟುವಟಿಕೆಯನ್ನು ಕೇಂದ್ರೀಕರಿಸಾದ ಪ್ರಯೋಜನ ಹಲವಾರು ಕಾರ್ಯಕ್ರಮವನ್ನು ಸಂಘಟಿಸಲು ತೀರ್ಮಾನ ಮಾಡಿದ್ರು. ಐತ ಅಡಿಸಾನಡು ಕೇರಳದ ಭಾಗವಾದ ಪ್ರಯೋಜನ ಕಾಸರಗೋಡದ ತುಳುನಾಡದ ಚರಿತ್ರೆ ಪೂರ್ಣವಾದ ದಾಖಲೆಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ ಚರಿತ್ರೆನೇ ಜಿಲ್ಲೆದಳ ಪಿದೈದ ನಮ್ಮ ಕೈತಲದ ದಕ್ಷಿಣ ಕನ್ನಡ ಜಿಲ್ಲೆದಳ ಸಾಹಿತ್ಯ ವಿಭಾಗದಕ್ಕೆಲ್ಲ ಲೇಖಕರನ್ನ ಬುದ್ಧಿಜೀವಿ ನಕ್ಕಲು ಸೇರಿಸಾದೆ. ಈ ಕಾಸರಗೋಡು ಜಿಲ್ಲೆಯಲ್ಲಿ നടത്തലಂಚಿನ ಸ್ವಾತಂತ್ರ್ಯ ಸಮರ ಐಡುದಿಲ್ಲ ತುಂಬು ಪಂಡ ಬ್ರಿಟಿಷರು ಇಡೆ ಬರ್ಪಣಂಚಿನ ಕಾಲಘಟ್ಟುಂಡಾಯಿನ ರಾಜಭರಣ ಕಾಲದ ಚರಿತ್ರೆನ ದಾಖಲೆ ಮಾಡ್ಕೊಂಡ ಒಂಜಿ ಶ್ರಮವಾದದ್ದು ನಮಕ್ ಮಾಡ್ಕೊಡಿದ್ರು. ಅದೇ ರೀತಿ ದೇಶೀಯ ತುಳು ಉತ್ಸವ ನಮಕ್ ಈ ಕಾಸರಗೋಡದ ಭಾಗವಾದ ಪ್ರಯೋಜನ ಮಂಜೇಶ್ವರಡು ಮಾಡ್ಕೊಡು. ಅದೇ ರೀತಿ ತುಳು ಅಕಾಡೆಮಿ ಪ್ರಯೋಜನ ಲೈಬ್ರರಿದ ಚಟುವಟಿಕೆ ಸಜೀವಗೊಳಿಸೋರು ಅಂಚ ಹಲವಾರು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ತುಳು ಅಕಾಡೆಮಿ ದುಂಬು ಬಯರಬಾಡಲು ತೀರ್ಮಾನ ಮಾಡಿದ್ರು.